ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಭಂಡಾರಿಯವರನ್ನ ಗೌರವಪೂರ್ವಕವಾಗಿ ಗೆಲ್ಲಿಸುವುದು ನಮ್ಮ ಗುರಿಯಾಗಿದ್ದು, ಆ ನೆಲೆಯಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಮತದಾರರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದ್ದೇವೆ ಎಂದು ಕಾರ್ಕಳ ವಿಧಾನ ಪರಿಷತ್ ಚುನಾವಣಾ ಉಸ್ತುವಾರಿ ಭರತ್ ಮುಂಡೋಡಿ ಹೇಳಿದರು. ಅವರು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಟ್ಟು 110 ಮತಗಳಿವೆ. ಇದರಲ್ಲಿ 11 ಮತಗಳು ಪುರಸಭಾ ಸದಸ್ಯರದ್ದು ಹಾಗೂ 99 ಗ್ರಾಮ ಪಂಚಾಯತ್ ಸದಸ್ಯರದ್ದು. ಅಲ್ಲದೆ 24 ಪಕ್ಷಾತೀತ ನೆಲೆಯ ಸ್ವತಂತ್ರ ಸದಸ್ಯರ ಮತಗಳಿವೆ. ಇದರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ ಬೆಂಬಲಿತರೇ ಆಗಿದ್ದಾರೆ ಎಂದು ಹೇಳಿದರು. ಅವಕಾಶಗಳಿಲ್ಲ. ಯಾಕಂದ್ರೆ ಇದು ಪಂಚಾಯತ್ ವ್ಯವಸ್ಥೆ ಒಳಗೆ ರಾಜಕೀಯೇತರವಾದಂತಹ ಸ್ಪರ್ಧೆ ನಡೆಯುವುದು. ಇಲ್ಲಿ ರಾಜಕೀಯ ಇಲ್ಲ. ಆದರೆ ವಾಸ್ತವವಾಗಿ ನಮ್ಗೆ ಗೊತ್ತಿರುವ ಹಾಗೆ ಪ್ರತಿಯೊಂದು ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಪಕ್ಷಗಳು ಬೆಂಬಲಿಸುವುದರ ಮೂಲಕ ಬೆಂಬಲಿತ ಅಭ್ಯರ್ಥಿಗಳು ಅಂತೇಳಿ ನಾವು ಹೇಳಬೇಕಂದ್ರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಷ್ಟೇ. ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಸುಮಾರು 1885 ಜನ ಈ ಒಂದು ಕ್ಷೇತ್ರದಲ್ಲಿ ಇದ್ದಾರೆ. ಇನ್ನೊಂದು ಪಕ್ಷ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು SDPI ಅವರಿಗೆ ಉಡುಪಿ ಭಾಗದಲ್ಲಿ ಒಂದೇ ಒಂದು ಸ್ಥಾನಗಳು ಕೂಡ ಇಲ್ಲ. ಮಂಗಳೂರು ಭಾಗದಲ್ಲಿ ಒಟ್ಟು ಅವರಿಗೆ 195 ಮತಗಳು ಅವರ ಬೆಂಬಲಿತ ಅಭ್ಯರ್ಥಿಗಳ ಮತಗಳು. ಚುನಾವಣೆ ಘೋಷಣೆ ಆಗಿದೆ. ಬಹುಶಃ ಇದು ಅವಿರೋಧವಾಗಿ ಆಗುವಂಥ ಒಂದು ಸನ್ನಿವೇಶ ಇತ್ತು. ಯಾಕಂದ್ರೆ ಎರಡು ಪ್ರಬಲ, ಒಂದು ಕಡೆಯಿಂದ ಬಿಜೆಪಿಯವರು ಅಷ್ಟು ಮತಗಳ ಹೆಚ್ಚುವರಿ ಮತಗಳಿದ್ರೂ ಕೂಡ ಯಾವುದೇ ರೀತಿಯ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಬಯಸದೆ, ಯಾಕಂದ್ರೆ ಅವರ ಅಭ್ಯರ್ಥಿ ರಾಜ್ಯದ ಮಂತ್ರಿಗಳು. ಹಾಗಾಗಿ ಎಲ್ಲಾದರೂ ರಿಸ್ಕ್ ತೆಗೆದುಕೊಂಡು ರಾಜ್ಯದ ಮಂತ್ರಿಗಳಾಗಿದ್ದ ಹಿಂದೆ ಸದಸ್ಯರಾದಂಥ ಅಭ್ಯರ್ಥಿಗಳಿಗೆ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಹೆಬ್ರಿ ವಿಧಾನ ಪರಿಷತ್ ಚುನಾವಣಾ ಉಸ್ತುವಾರಿ ಫಾರೂಕ್ ಉಳ್ಳಾಲ್, ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಪೂಜಾರಿ, ಕಾರ್ಕಳ ಬ್ಲಾಕ್ ಅಧ್ಯಕ್ಷ ಸದಾಶಿವ ದೇವಾಡಿಗ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ನಕ್ರೆ, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭಾಕರ್ ಬಂಗೇರ, ಸುಶಾಂತ್ ಸುಧಾಕರ್, ಜಾರ್ಜ್ ಕ್ಯಾಸ್ತೋಲಿನೋ, ದಯಾನಂದ್ ಶೆಟ್ಟಿ ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.